ಮಂಗಳೂರಿನ ಹುಡುಗಿಯೊಬ್ಬಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪೂರಕವಾಗುವ ಸಾಧನೆಯನ್ನು ಮಾಡಿದ್ದಾಳೆ. ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾಳೆ. ಅವಳೇ ನಿರ್ಮಿಸಿದ ದಾಖಲೆಗೆ ಅವಳು ಸಮಾನವಾಗಿ ನಿಂತಿದ್ದಾಳೆ. ಅವಳ ಹೆಸರು ರಚನಾ ಎಸ್ ರಾವ್ ಅಂತ. ರಚನಾ ಎಸ್ ರಾವ್ ಮಂಗಳೂರಿನ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿನಿ. ಅವಳು ಈಗ ರಾಷ್ಟ್ರೀಯ ಮಟ್ಟದ ಈಜುಕೂಟದಲ್ಲಿ ಸಾಧನೆಯನ್ನು ಮಾಡಿದ್ದಾಳೆ. ರಾಷ್ಟ್ರೀಯ ಸಬ್ ಜೂನಿಯರ್ ಮತ್ತು ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಸೋಮವಾರ ನಡೆದ ಜೂನಿಯರ್ ಬಾಲಕಿಯರ ಗುಂಪು 2ರ 100 ಮೀಟರ್ಸ್ ಬ್ರೆಸ್ಟ್ ಸ್ಟ್ರೋಕ್ ವಿಭಾಗದಲ್ಲಿ ರಚನಾ 1 ನಿಮಿಷದ 16.44 ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿ ತಮ್ಮದೇ ದಾಖಲೆಯನ್ನ ಉತ್ತಮಪಡಿಸಿದ್ದಾರೆ. ಇಂತಹ ಸಾಧನೆ ಮಾಡಿದ ರಚನಾರಿಗೆ ಸಹಾಯ ಮಾಡಿದ ಹಲವರಿದ್ದಾರೆ. ಅದಕ್ಕೆ ತರಬೇತಿ ನೀಡಿದ ಪ್ರಮುಖರಿದ್ದಾರೆ. ಅವರೊಂದಿಗೆ ನಾವು ಮಾತುಕತೆಯನ್ನ ಆಡ್ತಾ ಇದ್ದೇವೆ. ಇನ್ನು ರಚನಾ ಮಾಡಿದ ಸಾಧನೆ ವಿಷಯದಲ್ಲಿ ಅವರ ಕೋಚ್ ಒಂದಿಗೆ ನಾವು ಮಾತಾಡ್ತಾ ಇದ್ದೇವೆ. ಲೋಕರಾಜ್ ರವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ರಚನಾ ರಾಷ್ಟ್ರೀಯ ದಾಖಲೆಯನ್ನ ಮತ್ತೊಮ್ಮೆ ನಿರ್ಮಿಸಿದ್ದಾರೆ. ಈಗಾಗಲೇ ಒಂದು ದಾಖಲೆ ನಿರ್ಮಿಸಿದ್ದು ನಿಮ್ಮ ಜೊತೆ ನಾವು ಮಾತಾಡಿದ್ವಿ. ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ವಿ. ಸೊ ರಚನಾ ಈ ದಾಖಲೆ ವಿಷಯದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ಅವಳ ಫಸ್ಟ್ ನ್ಯಾಷನಲ್ ಗೋಲ್ಡ್ ಮೆಡಲ್ ಮತ್ತು ಫಸ್ಟ್ ನ್ಯಾಷನಲ್ ರೆಕಾರ್ಡ್. ಇಷ್ಟೊರೆಗೆ ಮಾಡಿದ್ದವಳು ಸ್ಟೇಟ್ ಲೆವೆಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದದ್ದು. ನ್ಯಾಷನಲ್ ರೆಕಾರ್ಡ್ ಟೈಮ್ ಕೊಟ್ಟಿದ್ಲು ಅವಳು. ಸ್ಟೇಟ್ ಲೆವೆಲ್ ಮೀಟ್ ಅಲ್ಲೇ ನ್ಯಾಷನಲ್ ರೆಕಾರ್ಡ್ ಟೈಮ್ ಕೊಟ್ಟಿದ್ದು. ಬಟ್ ನ್ಯಾಷನಲ್ ರೆಕಾರ್ಡ್ ಅಂತ ಹೇಳಿ ಅಧಿಕೃತವಾಗಿ ಅವಳಿಗೆ ಸಿಕ್ಕಿರುವಂತದ್ದು ಇದೇ ಪ್ರಥಮ, ಫಸ್ಟ್ ಟೈಮ್ ಸಿಕ್ಕಿರುವಂತದ್ದು. ಸೊ ಈ ಸಾಧನೆಯ ಹಿಂದಿನ ಶ್ರಮದ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ತುಂಬಾ ಕಷ್ಟಪಟ್ಟಿದ್ದಾಳೆ. ಆಕ್ಚುಲಿ ನಿನ್ನೆಯ ರೇಸ್ ನೋಡುವಾಗ 3 ಜನ ನ್ಯಾಷನಲ್ ರೆಕಾರ್ಡ್ ಟೈಮ್ ಅನ್ನ ಬೀಟ್ ಮಾಡಿದ್ದಾರೆ. ವೆರಿ ಕ್ಲೋಸ್ ರೇಸ್. ಬೈ ಫ್ರಾಕ್ಷನ್ ಅಲ್ಲಿ ಒಂದು ಗೋಲ್ಡ್ ಅವಳಿಗೆ ಸಿಕ್ಕಿದೆ. 3 ಜನ ಒಟ್ಟೊಟ್ಟಿಗೆ, 2 ಮಹಾರಾಷ್ಟ್ರದವರು ಅಕ್ಕಪಕ್ಕದಲ್ಲಿ ಸ್ವಿಮ್ ಮಾಡ್ತಾ ಇದ್ರು. ಆಮೇಲೆ ಅವರ ಜೊತೆಗೆ ಇವಳು ಅಂತ ಒಂದು ಹೋರಾಟ ಮಾಡಿ ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅವಳು ಆ ಮೆಡಲ್ ಅನ್ನ ತನ್ನದಾಗಿಸಿಕೊಂಡಿದ್ದಾಳೆ ಮತ್ತು ರೆಕಾರ್ಡ್ ಅನ್ನ ಮಾಡಿಸಿಕೊಂಡಿದ್ದಾಳೆ. ಪ್ರಾಯಶಃ ಇದರ ಹಿಂದೆ ತುಂಬಾ ಶ್ರಮ ಇತ್ತು. ಕಳೆದ 2 ತಿಂಗಳಿಂದ ಅವಳು ಬೆಂಗಳೂರಲ್ಲಿ ಜಯರಾಜ್ ಸರ್ ಅಂಡರ್ ಅಲ್ಲಿ ಟ್ರೈನಿಂಗ್ ತಗೊಳ್ತಾ ಇತ್ತು. ಸೊ ಅದೆಲ್ಲ ಅವಳಿಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳಿ ಅನಿಸ್ತಾ ಇದೆ. ಸೊ ಪುಣೆಯಲ್ಲಿ ಸ್ಪರ್ಧೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನೀವು ಕೂಡ ಅಲ್ಲಿದ್ರಾ ಅಂತ ಅನಿಸ್ತದೆ ನಂಗೆ. ಇಲ್ಲ ನನ್ಗೆ ಈ ಸರ್ತಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಪುಣೆಗೆ. ಬಟ್ ಈ ವರ್ಷ ಸ್ವಲ್ಪ ಬೇರೆ ಎಲ್ಲ ಪ್ರಾಬ್ಲಮ್ ಇತ್ತು. ಆದ ಕಾರಣ ನಾನು ಹೋಗ್ಲಿಲ್ಲ, ಆ ಕಾಂಪಿಟೇಷನ್ ಹೋಗ್ಲಿಲ್ಲ. ಬೆಂಗಳೂರಲ್ಲಿದ್ದೇನೆ ನಾನು. ಸೊ ನಾವೀಗ ರಚನಾರವರ ಭವಿಷ್ಯದ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಆಡ್ಲಿಕ್ಕೆ ಬಯಸ್ತೇವೆ. ಅಂದ್ರೆ ಅವಳು ಶಿಕ್ಷಣವನ್ನು ಉತ್ತಮ ಸಾಧನೆ ಮಾಡ್ತಾ ಇದ್ದಾಳೆ. ಅದರ ಜೊತೆಯಲ್ಲಿ ಈಜುಕೂಟದಲ್ಲಿ ರಾಷ್ಟ್ರೀಯ ಅಂದ್ರೆ ಈವರೆಗೆ ರಾಜ್ಯ ಮಟ್ಟದಲ್ಲಿ ತನ್ನ ಸಾಧನೆಯ ದಾಖಲೆಗಳನ್ನ ಸಾಧಿಸಿಕೊಂಡು ಬಂದಂತಹ ರಚನಾ ಈಗ ರಾಷ್ಟ್ರೀಯ ದಾಖಲೆಯನ್ನ ನಿರ್ಮಿಸಿದ್ದಾಳೆ. ಅಂದ್ರೆ ಈಗ ಅವಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾಗಲಿಕ್ಕೆ ಒಂದು ದಾರಿಯನ್ನ ಮಾಡ್ಕೊಂಡಿದ್ದಾಳೆ ಅಂತ ಅನಿಸ್ತದೆ. ಏನ್ ಹೇಳ್ತೀರಿ ಈ ವಿಷಯದಲ್ಲಿ? ಹೌದು ಖಂಡಿತವಾಗಿ ಸರ್. ಯಾಕಂತ ಹೇಳಿದ್ರೆ ಬ್ರೆಸ್ಟ್ ಸ್ಟ್ರೋಕ್ ಅಲ್ಲಿ ಭಾರತದ ಸಿಂಹತ್ಗಳ ಸಾಧನೆ ಅಂತ ಹೇಳಿದ್ರೆ 1 minute 15 seconds ಅಲ್ಲಿ ಇದೆ. ಪ್ರಾಯಶಃ ಇವಳು ಕೂಡ 1:15 ಸ್ಟೇಟ್ ಲೆವೆಲ್ ಮೀಟ್ ಅಲ್ಲಿ ಕೊಟ್ಟಿದ್ದಾಳೆ. ಬಟ್ ನಿನ್ನೆ ಮಾತ್ರ ನ್ಯಾಷನಲ್ಸ್ ಅಲ್ಲಿ ಅವಳು ಆ ಟೈಮ್ ಅವಳ ಬೆಸ್ಟ್ ಟೈಮ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಅವಳಿಗೆ. ನ್ಯಾಷನಲ್ ರೆಕಾರ್ಡ್ ಮಾಡಿದ್ರು ಕೂಡ ಬೆಸ್ಟ್ ಟೈಮ್ ಕ್ಲಾಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವಳಿಂದ. ಬಟ್ ಅವಳು ಅದೇ ಒಂದು ರೇಂಜ್ ಅಲ್ಲಿ ಇದ್ದಾಳೆ. ಇವತ್ತು ಭಾರತದ ಬ್ರೆಸ್ಟ್ ಸ್ಟ್ರೋಕ್ ಸಿಂಹತ್ಗಳನ್ನ ನಾವು ಕಂಪೇರ್ ಮಾಡಿದ್ರೆ ರಚನಾ ಕೂಡ ವಿದಿನ್ ಫೋರ್ ಪ್ಲೇಸ್ ಅಲ್ಲಿ ಇದ್ದಾಳೆ. ಅವಳು ವಿದಿನ್ ಫೋರ್ತ್ ಪ್ಲೇಸ್ ಅಲ್ಲಿ ಇದ್ದಾಳೆ. പക്ഷെ ಇನ್ನೊಂದು ವರ್ಷ ಅಥವಾ 1-2 ವರ್ಷದೊಳಗೆ ಅವಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಬಹುದೆನ್ನುವಂತ ಒಂದು ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಇರುವ ಇತರ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದರೆ ಇವಳ ವಯಸ್ಸು ಮತ್ತು ಇವಳ ಸಾಧನೆ ಏನ್ ಹೇಳ್ತದೆ ಸರ್? ಅಂದ್ರೆ ಭಾರತದ ಈಜುಪಟುಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದವರು ಬಹಳಷ್ಟು ಕಡಿಮೆ ಜನ. ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಟೈಮಿಂಗ್ ಎಲ್ಲ ಬಹಳಷ್ಟು ಉತ್ತಮ ಇದೆ. ಸೊ ಈವನ್ ಕ್ವಾಲಿಫೈಯಿಂಗ್ ಟೈಮಿಂಗ್ 1 minute 13 seconds ಇದೆ. ಇವಾಗ ಇಂಡಿಯನ್ ಸ್ವಿಮ್ಮರ್ಸ್ಗೆ ಕ್ವಾಲಿಫೈ ಆಗ್ಲಿಕ್ಕೆ ಏಷ್ಯನ್ ಗೇಮ್ಸ್ ಗೆ 1 minute 13 seconds. ಬಟ್ ರಚನಾ ಈಗ ಕೊಟ್ಟಿರುವಂತದ್ದು 1 minute 16 seconds. ಇನ್ನು 3 ಸೆಕೆಂಡ್ಸ್ಗಳು ಅವಳು ಇನ್ನು ಕ್ರಮಿಸಬೇಕಾಗಿದೆ ಇವನ್ ಸಿಲೆಕ್ಷನ್ ಗೆ, ಜಸ್ಟ್ ಫಾರ್ ಸಿಲೆಕ್ಷನ್. ಸೊ ಇವಳು ಈಗ ಜಸ್ಟ್ 16 years ನ ಹುಡುಗಿ. ಆದ ಕಾರಣ 15 years ನ ಹುಡುಗಿ. ಆದ ಕಾರಣ ಇನ್ನೊಂದು 2 ವರ್ಷದಲ್ಲಿ ಆ ಸಾಧನೆಯನ್ನ ಮಾಡಬಹುದು ಎನ್ನುವಂತ ಒಂದು ಆಸೆ ಇದೆ. ಸೊ ನಿಮ್ಮ ನಿರೀಕ್ಷೆ ಮತ್ತು ಆಸೆಗಳ ಮಧ್ಯದಲ್ಲಿ ಒಂದು ವಿಷಯ ಇರ್ತದೆ, ಅವಳ ಹಣಕಾಸು ಪರಿಸ್ಥಿತಿ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಬೇಕು ಅಂದ್ರೆ ಅದಕ್ಕೆ ಹಣಕಾಸು ಪರಿಸ್ಥಿತಿ ಕೂಡ ಅವಶ್ಯಕ ಅಂತ ಅನಿಸ್ತದೆ. ಸೊ ಈ ವಿಷಯದಲ್ಲಿ ಏನ್ ಹೇಳಿಕೆ ಬಯಸ್ತೀರಿ ಸರ್? ನಿಜವಾಗಿ ಅವಳಿಗೆ ಈ ಸಂದರ್ಭದಲ್ಲಿ ನಿಜವಾಗಿ ಅವಳಿಗೆ ಸ್ಪಾನ್ಸರ್ಸ್ ಗಳ ಅಗತ್ಯ ಇದೆ. ಯಾವ್ದಾದ್ರು ಅಂತಾರಾಷ್ಟ್ರೀಯ ಕಂಪನಿಗಳು ಅಥವಾ NGOs ದಯವಿಟ್ಟು ಅವಳನ್ನ ಒಂದು ದತ್ತು ತೆಕೊಂಡು ಅವಳಿಗೆ ಪ್ರೋತ್ಸಾಹ ಕೊಟ್ರೆ
ಪ್ರಾಯಶಃ ಇನ್ನೊಂದು 2 ವರ್ಷಗಳಲ್ಲಿ ಅವಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉತ್ತಮ ಸಾಧನೆ ಮಾಡಬಹುದು ಎನ್ನುವಂತ ನಿರೀಕ್ಷೆ ಇದೆ. ಸೊ ಇಲ್ಲಿ ಅಂದ್ರೆ ದತ್ತು ತೆಗೆದುಕೊಳ್ಳುವಂತದ್ದು ಅಥವಾ ಪ್ರಾಯೋಜಕರು ಸಿಗುವಂತದ್ದು ಅಂದ್ರೆ ಈ ಕ್ರಿಕೆಟ್ಗೆ ಹೋಲಿಸಿದ್ರೆ ಇತರ ಕ್ರೀಡೆ ಕ್ಷೇತ್ರಗಳಲ್ಲಿ ಬಹಳ ಕಡಿಮೆ ಅನ್ನೋದು ನಮಗೆ ಗೊತ್ತಿರುವ ವಿಷಯ. ಆದ್ರೆ ಹೌದು, ಈಜುಕೂಟದಲ್ಲಿ ಅಥವಾ ಈಜು ಸ್ಪರ್ಧೆಯಲ್ಲಿ ಈ ಪ್ರಾಯೋಜಕರನ್ನು ಹೊಂದಿಸಿಕೊಳ್ಳುವುದು ಹೇಗೆ ಅಥವಾ ಹೇಗೆ ಸಾಧ್ಯ ಆಗ್ತದೆ ಅಥವಾ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಂತ ಸಂದೀಪ್ ಸೇಜ್ವಾಲ್ ಅಥವಾ ವೀರ್ ಧವಲ್ ಕಾಡೆ ಅಥವಾ ಸಜ್ಜನ್ ಪ್ರಕಾಶ್ ಇವರಿಗೆಲ್ಲ ಕೆಲವು ಸ್ಪೋರ್ಟ್ಸ್ ಫೀಲ್ಡ್ ಗಳಲ್ಲಿರುವಂತ ಕಂಪನಿಗಳು ಸ್ಪಾನ್ಸರ್ಸ್ ಮಾಡ್ತಾ ಇದೆ. ಅವರು ಹೋಗಿ ಬರುವ ಖರ್ಚುಗಳು ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಮತ್ತೆ ಅವರಿಗೆ ಟ್ರೈನಿಂಗಿಗೆ ಅಂತ ಹೇಳಿಕೊಂಡು ಅವರಿಗೆ ಆಗುವಂತ ಖರ್ಚುಗಳನ್ನೆಲ್ಲ ಅವರು ಇದು ಸ್ಪಾನ್ಸರ್ ಮಾಡ್ತಾರೆ. ಅವರಿಗೆ ಬೇಕಾದಂತ ವಸ್ತುಗಳು ಅದ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ಗಾಗಲ್ಸ್ ಅಂತ ಕೆಲವು ಮೆಟೀರಿಯಲ್ ಗಳನ್ನ ವರ್ಷವಿಡೀ ಕೊಡ್ತಾರೆ. ಬಟ್ ಅವರ ಕಂಪನಿಯನ್ನ ಬ್ರ್ಯಾಂಡ್ ಆಗಿ ಅವರು ರೆಪ್ರೆಸೆಂಟ್ ಮಾಡ್ಬೇಕಾಗ್ತದೆ. ಈ ತರದೆಲ್ಲ ಕಂಡೀಷನ್ಸ್ ಇರ್ತದೆ. ಬಟ್ ಅದು ಆದ್ರೂ ಓಕೆ, ಒಂದು ರೀತಿಯಲ್ಲಿ ಒಳ್ಳೆ ಸಪೋರ್ಟ್ ಸಿಕ್ಕಿದಾಗ ಆಗ್ತದೆ. ಅವಾಗ ಅಟ್ಲೀಸ್ಟ್ ಒಂದು 50% ಖರ್ಚಾದ್ರೂ ಇವ್ರದ್ದು ಕಡಿಮೆ ಆದ್ರೆ ಇವರಿಗೆ ಅವಾಗ ಒಂದು ಸ್ವಲ್ಪ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿಕೊಂಡು. ಹೌದು ಹೌದು. ಮತ್ತೆ ಇಲ್ಲಿ ಮಂಗಳೂರಿನಲ್ಲಿ ಅವಳಿಗೆ ಅವಳ ಒಂದು ಕ್ಯಾಲಿಬರ್ಗೆ ಇಲ್ಲಿ ಸಾಕಾಗುದಿಲ್ಲ, ಪ್ರಾಕ್ಟೀಸ್ ಸಾಕಾಗುದಿಲ್ಲ. ಕನಿಷ್ಠ ಪಕ್ಷ ಬೆಳಿಗ್ಗೆ 2.5 ಗಂಟೆ, ಸಂಜೆ ಒಂದು 2.5 ಗಂಟೆ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಅದೇ ಫೇಸಿಂಗ್ ನ ಸ್ವಿಮ್ಮರ್ಸ್ ಕೂಡ ಅವಳಿಗೆ ಒಟ್ಟಿಗೆ ಇರಬೇಕು. ಸೊ ಅದೇ ಕಾರಣಕ್ಕಾಗಿ ನಾವು ಅವಳನ್ನ ಬ್ಯಾಂಗ್ಳೂರಿಗೆ ಕಳಿಸಿದ್ದೆವು. ಯಾಕಂದ್ರೆ ಇಲ್ಲಿ ಅವಳಿಗೆ ಅವಳ ಫೇಸಿಂಗ್ ಕೊಡುವಂತ ಸ್ವಿಮ್ಮರ್ಸ್ ಇಲ್ಲಿ ಇಲ್ಲದ ಕಾರಣ ಅವಳಿಗೆ ಟ್ರೈನಿಂಗ್ ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ಅವಳ ಜೊತೆಗೆ ಒಳ್ಳೊಳ್ಳೆ ಸ್ವಿಮ್ಮರ್ಸ್ ಗಳಿರುವ ಕಾರಣ ಒಂದು ಒಳ್ಳೆ ಕಾಂಪಿಟೇಟಿವ್ ಆಗಿ ಒಂದು ಮೋಟಿವೇಶನ್ ಸಿಕ್ಕಿ ಅವಳು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು ಅವಳನ್ನ ಬ್ಯಾಂಗ್ಳೂರಿಗೆ ಕಳಿಸಿದ್ದೆವು. ಈಗ ನೆಕ್ಸ್ಟ್ ಪುನಃ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿದ್ದೇನೆ ನಾನು ಅವರ ಪೇರೆಂಟಿಗೆ. ಹಣಕಾಸಿನ ತೊಂದರೆ ಉಂಟು ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಸೀನಿಯರ್ ಸ್ಟೇಟ್ ಬರ್ತದೆ, ಆಮೇಲೆ ಸೆಪ್ಟೆಂಬರ್ ಅಲ್ಲಿ ಸೀನಿಯರ್ ನ್ಯಾಷನಲ್ಸ್ ಇದೆ. ಸೊ ಇವಳ ನಿನ್ನೆಯ ಪರ್ಫಾರ್ಮೆನ್ಸ್ ನೋಡಿದ್ರೆ ಅವಳು ಫೈನಲ್ ಅಂದ್ರೆ ಒಂದು 4-5ನೇ ಪೊಸಿಷನ್ ಅಲ್ಲಿ ಇದ್ದಾಳೆ. ಅವಳು ಮನಸ್ಸು ಮಾಡಿದ್ರೆ ಸೀನಿಯರ್ ನ್ಯಾಷನಲ್ ಅಲ್ಲಿ ಕೂಡ ಒಂದು ಪ್ರೈಸ್ ಹೊಡೆಯುವಂತ ಒಂದು ಸಾಧ್ಯತೆ ಇದೆ. ಆದ ಕಾರಣ ಈಗ ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲಿ ಕೂಡ ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳೆ ಅವಳು. ಕರ್ನಾಟಕದ ಸ್ವಿಮ್ಮರ್ಸ್ ಗಳನ್ನ ಕಂಪೇರ್ ಮಾಡಿದ್ರೆ ಇವಳದ್ದೇ ಟೈಮಿಂಗ್ ಬೆಸ್ಟ್ ಇರುವಂತದ್ದು. ಸೊ ಆದ ಕಾರಣ ಸೀನಿಯರ್ ನ್ಯಾಷನಲ್ ಅಲ್ಲಿ ಕೂಡ ಅವಳೊಂದು ಪದಕವನ್ನ ಗೆಲ್ಬಹುದು ಎನ್ನುವಂತ ಒಂದು ನಿರೀಕ್ಷೆ ಇದೆ. ಸೊ ಅದಕ್ಕೆ ಇನ್ನೂ 1.5 ತಿಂಗಳು ಅಲ್ಲೇ ಬೆಂಗಳೂರಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿದ್ದೇನೆ. ಆದ್ರೆ ಮನೆಯವರು ಹಣಕಾಸಿನ ಸಮಸ್ಯೆ ಅದು ಇದು ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು, ಯಾರಾದ್ರೂ ಒಳ್ಳೆ ಸ್ಪಾನ್ಸರ್ ಸಿಕ್ಕಿದ್ರೆ ಅವಳು ಅಲ್ಲಿ ಕಂಟಿನ್ಯೂ ಮಾಡಬಹುದು ಅಂತ ಹೇಳಿಕೊಂಡು ನಿರೀಕ್ಷೆ ಇದೆ. ಸರ್, ಇಲ್ಲಿ ಹಣಕಾಸಿನ ಸಮಸ್ಯೆ ಅಂದ್ರೆ ಮನೆಯಲ್ಲಿ ತಂದೆ ಕಾರ್ ಡ್ರೈವರ್ ಅಂದ್ರೆ ಟ್ಯಾಕ್ಸಿ ಡ್ರೈವರ್ ಆಗಿರುವಂತದ್ದು, ತಾಯಿ ಅವಳ ಹಿಂದೆ ಉಸ್ತುವಾರಿಯಲ್ಲಿ ಇರ್ತಾರೆ. ಹಾಗಿರುವಾಗ ಅವರ ಅಂದ್ರೆ ಮನೆಯನ್ನು ಹೊಂದಿಸಿಕೊಂಡು ಮತ್ತೆ ಇವಳ ಬಗ್ಗೆ ಯೋಚನೆ ಮಾಡಬೇಕು. ಅದರ ಮಧ್ಯದಲ್ಲಿ ಅವಳು ರಾಷ್ಟ್ರ ಮಟ್ಟಕ್ಕೆ ತಲುಪುವ ರೀತಿಯಲ್ಲಿ ಅವಳನ್ನ ಪ್ರೇರೇಪಿಸಿದ್ದಾರೆ, ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾದ ಅಂಶ. ಇದರ ಜೊತೆಯಲ್ಲಿ ನಾವು ಇಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ವಾ? ಈ ಮಟ್ಟದ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನ ಗುರುತಿಸುವ ಯಾವುದೇ ಯೋಜನೆಗಳು ಇಲ್ವಾ ರಾಜ್ಯ ಸರ್ಕಾರದಲ್ಲಿ, ಅಥವಾ ಯೋಜನೆಗಳನ್ನು ತಂದುಕೊಳ್ಳುವ? ಹೇಳಿ. ಈ ಬಾರಿ ಒಂದು ಶಾಸ್ತ್ರ ಕ್ರೀಡಾ ಯೋಜನೆ ಅಂತ ಹೇಳಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿತ್ತು. ಅದರ ಅಂಡರ್ ಅಲ್ಲಿ 1 ಲಕ್ಷದವರೆಗೆ ಅವರಿಗೆ ವಾರ್ಷಿಕ ಒಂದು ಸಹಾಯ ಮಾಡುವಂತ ಒಂದು ಸ್ಕೀಮ್, ಅದಕ್ಕೆ ರಚನಾ ಆಯ್ಕೆ ಆಗಿದ್ದಾಳೆ. ಸೊ ಬಟ್ ಅದರ ಹಣಕಾಸೆಲ್ಲ ಇಷ್ಟವರೆಗೆ ಇದಂದ್ರೆ ಅವಳು ಸಿಲೆಕ್ಟ್ ಆಗಿದ್ದಾಳೆ. ಬಟ್ ಹಣ ಎಲ್ಲ ಅವಳಿಗೆ ಇನ್ನೂ ಸಹ ತಲುಪಿದ ಇಲ್ವಾ ಅಂತೇಳಿ ಆ ಬಗ್ಗೆ ಮಾಹಿತಿ ಇಲ್ಲ. ಅಂದ್ರೆ ಅಲ್ಲ, ಒಂದು ವೇಳೆ ತಲುಪಿದ್ರೆ ಈಗಾಗಲೇ ಅವರ ಪೇರೆಂಟ್ ಹೇಳ್ತಾ ಇದ್ರು ನಮ್ಗೆ ಹಣವನ್ನು ಬಳಸ್ಕೊಂಡು ನಾವು ಕಳಿಸ್ತೀವಿ ಅಂತ. ಇವರು ತಾವೇ ಹಣ ಹೊಂದಿಸ್ಕೊಳ್ಬೇಕಾಗಿದೆ, ಅದರಿಂದ ನಮಗೆ ಅಲ್ಲಿ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಹೌದು, ಅದಂದ್ರೆ ಅದಕ್ಕೆ ಹೋಗಿ ಬರುವ ಎಕ್ಸ್ಪೆನ್ಸಸ್ ಅನ್ನ ಕೊಡ್ಬೋದು ಅವಳದ್ದು ಅಥವಾ ಆಡಳಿತಗಳದ್ದು ಅಂತ ಬಿಲ್ ಕೊಟ್ರೆ ಹಣ ಕೊಡುವಂತ ರೀತಿಯಲ್ಲಿ ಆ ರೀತಿ ಇದೆ ಅದು ಸ್ಕೀಮ್. ಬಟ್ ಏನೂ ಇಲ್ಲ ಅನ್ನೋದಕ್ಕಿಂತ ಈ ಬಾರಿ ಸರ್ಕಾರಗಳು ಸ್ವಲ್ಪ ಮಟ್ಟಿನ ಒಂದು ಸಹಾಯವನ್ನ ನೀಡಿದೆ. ಕೇಂದ್ರ ಸರ್ಕಾರ ಕೂಡ ಈ ಬಾರಿ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆ ಸ್ಕೀಮ್ ಅನ್ನ ತಂದಿದ್ದಾರೆ. 5 ಲಕ್ಷದ ಒಂದು ಸ್ಪೆಷಲ್ ಇದನ್ನ ತಂದಿದ್ದಾರೆ. ಬಟ್ ಈ ಬಾರಿ ಆಯ್ಕೆ ಇನ್ನು ಈ ಒಂದು ಪರ್ಫಾರ್ಮೆನ್ಸ್ ಅನ್ನು ನೋಡಿ ಅವಳನ್ನ ಆ ಒಂದು ಸ್ಕೀಮಿಗೆ ಆಯ್ಕೆ ಮಾಡಿದ್ರೆ ಅವಳಿಗೆ ಅದು ತುಂಬಾ ಹೆಲ್ಪ್ ಆಗ್ಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಮತ್ತೆ ಸರ್ಕಾರದ ಯೋಜನೆಗಳು ತಲುಪುವಾಗ ಅದರ ಹಿಂದೆ ಓಡಾಟ ಅಷ್ಟೇ ಇರ್ತದೆ, ಅದನ್ನ ನಾವು ನಿರ್ಲಕ್ಷ್ಯ ಮಾಡುವಾಗಿಲ್ಲ. ಸೊ ಅಂತ ಸ್ಥಿತಿಯಲ್ಲಿ ಮನೆಯಲ್ಲಿ ಅಂದ್ರೆ ಮನೆಯ ನಿತ್ಯದ ಬದುಕನ್ನೇ ಹೊಂದಿಸಿಕೊಳ್ಳುವ ಕಷ್ಟದಲ್ಲಿರುವ ತಂದೆ ತಾಯಿ ಈ ಓಡಾಟದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದ? ಅಂದ್ರೆ ಅವ್ರು ಇಷ್ಟರವರೆಗೆ ಮಾಡಿದ್ದೇ ದೊಡ್ಡ ಕಾಂಪ್ರಮೈಸ್ ಅಂತ ಅನ್ನಿಸ್ತದೆ. ಅವಳು
ಆಕ್ಚುಲಿ ರಚನಾ ರಾವ್ ಬ್ರಾಹ್ಮಿನ್ ಹುಡುಗಿ. ಹ್ಮ್ ಸೊ ಅವರ ಇದರಲ್ಲಿ ಕೂಡ ಸಂಘ ಸಂಸ್ಥೆಗಳು ಯಾರಾದ್ರೂ ಮುಂದೆ ಬಂದು ತುಂಬಾ ಮಂದಿ ಇದ್ದಾರೆ, ಅವರ ಸಂಘ ಸಂಸ್ಥೆಗಳು ತುಂಬಾ ಸಾಲಿಡ್ ಇದೆ. ಸೊ ಅವರು ಕೂಡ ಇವಳ ಪ್ರತಿಭೆಯನ್ನ ಗುರುತಿಸಿ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ತುಂಬಾ ಹೆಲ್ಪ್ ಆಗ್ಬೋದು ಅಂತೇಳಿ ಅನಿಸಿಕೆ. ಆಕ್ಚುಲಿ ಅವರ ಪೇರೆಂಟ್ ಯಾರಲ್ಲಿ ಕೂಡ ಸಹಾಯ ಹಸ್ತ ಕೇಳಲಿಕ್ಕೆ ಹೋಗುದಿಲ್ಲ, ಅವರೊಂಥರ ಮುಜುಗರ ಅವರಿಗೆ, ಸ್ವಾಭಿಮಾನ ಮತ್ತು ಮುಜುಗರ. ಖಂಡಿತ. ಸೊ ಅವರು ಅವರಾಗಿ ಹೋಗಿ ಕೇಳಿಕೊಂಡು ಹೋಗುದಿಲ್ಲ. ಸೊ ಯಾರಾದ್ರೂ ಒಳ್ಳೆ ಅವರ ಸಂಘಟನೆಗಳ ಯಾರಾದ್ರೂ ಒಳ್ಳೆ ಅವರು ಮುಂದೆ ಬಂದು ಈ ರೀತಿಯ ಒಂದು ಸಹಕಾರ ಕೊಟ್ರೆ ತುಂಬಾ ಒಳ್ಳೇದು ಅಂತ ಹೇಳಿಕೊಂಡು ನನ್ನ ಅನಿಸಿಕೆ. ಆ ಮಟ್ಟಿನಲ್ಲಿ ರಾಮಕೃಷ್ಣ ಶಾಲೆಯ ಆಡಳಿತ ಮಂಡಳಿಯನ್ನ ನಾವು ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ಅವಳಿಗೆ ಈಗ ಕಳೆದ ಒಂದೂವರೆ ತಿಂಗಳಿಂದ ಅವಳು ಸ್ಕೂಲಿಗೆ ಹೋಗ್ತಾ ಇಲ್ಲ, ಅಲ್ಲೇ ಟ್ರೈನಿಂಗ್ ಮಾಡ್ತಾ ಇದ್ದಾಳೆ. ಸೊ ಇದೆಲ್ಲವನ್ನ ಅವರು ಪರಿಗಣಿಸಿದ್ದಾರೆ. ಮತ್ತೆ ಅವಳಿಗೆ ಅವಳ ಫೀಸ್ ಅನ್ನೆಲ್ಲ ವೇವ್ ಮಾಡಿದ್ದಾರೆ. ಅವಳಲ್ಲಿ ಆ ಸಂಸ್ಥೆಯಲ್ಲಿ ಎಷ್ಟು ವರ್ಷ ಕಲಿತಾಳ ಅಷ್ಟು ವರ್ಷ ಕೂಡ ಅವಳಿಗೆ ಫೀಸ್ ಇಲ್ಲ. ಸೊ ಇದೆಲ್ಲ ನಿಜವಾಗಿ ಮೆಚ್ಚುವಂತ ವಿಷಯ. ಒಂದು ಕ್ರೀಡೆಗೆ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾ ಇದೆ ರಾಮಕೃಷ್ಣ ಶಾಲೆಯ ಆಡಳಿತ ಮಂಡಳಿ. ಸೊ ಈ ಸಂದರ್ಭದಲ್ಲಿ ನಾನು ಅವರನ್ನ ನಮಗೆ ಗೊತ್ತಿರುವ ಹಾಗೆ ಅವರು ಕೆಲವು ಸಂದರ್ಭದಲ್ಲಿ ಅವಳಿಗೆ ಹಣಕಾಸು ನೆರವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಕೊಟ್ಟಿದ್ದಾರೆ ಹೌದು ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಅವಳು ನ್ಯಾಷನಲ್ಸ್ಗೆ ಕ್ವಾಲಿಫೈ ಆದ ಸಂದರ್ಭದಲ್ಲಿ 10,000 ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕ್ಲಬ್ಬಿನ ಪ್ರೆಸಿಡೆಂಟ್ ಪ್ರಮುಖ ಅವರ ಕಮಿಟಿ ಅವರು ಕೂಡ ಆ ಸಂದರ್ಭದಲ್ಲಿ ಅವರು ಕೆಲವು ಆಪ್ತರು ಹಣ ಎಲ್ಲ ಸೇರಿಸಿ ಆ ಸಂದರ್ಭದಲ್ಲಿ ಅವಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ನಮ್ಮ ಕ್ಲಬ್ ಯಾವಾಗ್ಲೂ ನಿರಂತರವಾಗಿ ಅವಳಿಗೆ ಸಪೋರ್ಟ್ ಮಾಡ್ತಾ ಇದೆ. ಈಗ ರಚನಾ ಮಂಗಳೂರಿನಲ್ಲಿ ಇದ್ದು ಯಾವುದೇ ಅಂದ್ರೆ ಈ ಮಟ್ಟದ ತರಬೇತಿ ಪಡೆಯಲಿಕ್ಕೆ ಆಗುದಿಲ್ಲ, ಅಂದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದು ಅಂದ್ರೆ ಅವಳು ಬೆಂಗಳೂರಿನಲ್ಲಿ ಇರಬೇಕು ಅಥವಾ ಅದಕ್ಕಿಂತ ಮೇಲಿನ ಹಂತಕ್ಕೆ ಹೋಗಿ ತರಬೇತಿಯನ್ನ ಪಡಿಬೇಕು ಅಂತ. ಈಗ ಈ ಬೆಂಗಳೂರಿನಲ್ಲಿ ಅವಳಿಗೆ ಅಂದ್ರೆ ಇದು ವಾಸ್ತವ್ಯ ಇದ್ದು ಮಾಡ್ಲಿಕ್ಕೆ ಅಂದ್ರೆ ತಾಯಿ ಕೂಡ ಅವ್ರ ಜೊತೆಲೇ ಇರ್ತಾಳೆ, ಇರ್ತಾರೆ. ಹೌದು ಇರ್ಬೇಕಾಗ್ತದೆ. ಅದೇ ಅಂತದೆಲ್ಲ ಕೆಲವು ಪ್ರಾಬ್ಲಮ್ಸ್ ಇದೆ ಅವಳ. ಅದೇ ಈಗ ಅವಳು ಅಪ್ಪನನ್ನು ಇಲ್ಲಿ ಮ್ಯಾಂಗ್ಳೂರಲ್ಲಿ ಬಿಟ್ಟು ಅವರಿಬ್ರು ತಾಯಿ ಮತ್ತು ಮಗಳು ಅಲ್ಲಿ ಬೆಂಗಳೂರಲ್ಲಿ ಒಂದು PG ಅಲ್ಲಿ ಇದ್ದುಕೊಂಡು ಈ ಟ್ರೈನಿಂಗ್ ಅನ್ನು ಮುಗಿಸಿದ್ದಾರೆ. ಪ್ರಾಯಶಃ ಇದೆಲ್ಲ ಸ್ವಲ್ಪ ಕಷ್ಟ ನಿಜವಾಗಿ, ಆದ್ರೂ ಕೂಡ ಹೊಂದಿಸಿಕೊಂಡಿದ್ದಾರೆ. ಓಕೆ, ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವ ಹಂತದಲ್ಲಿ ಅಂದ್ರೆ ರಚನಾ ಸಾಧನೆ ನಮಗೆ ಕಾಣ್ತಾ ಇರುವಾಗ ತಂದೆ ತಾಯಿ ಪ್ರಾಯೋಜಕರನ್ನ ಕೇಳ್ಕೊಂಡು ಹೋಗುದಿಲ್ಲ ಅಥವಾ ಇಲ್ಲಿ ಸಂಘ ಸಂಸ್ಥೆಗಳು ಸಹಾಯ ಅನ್ನುವಂಥದ್ದು ಬರ್ತದೆ. ಸಂಘ ಸಂಸ್ಥೆಗಳು ಯಾವ ರೀತಿಯ ಸಹಾಯವನ್ನ ಮಾಡಬಹುದು ಅನ್ನುವಂತ ಮಾಹಿತಿ. ಕೆಲವು ಸಂಘ ಸಂಸ್ಥೆಗಳು ಹೀಗೆ ಅವಳನ್ನ ಕರೆದು ಹಾನರ್ ಎಲ್ಲ ಮಾಡಿದ್ದಾರೆ, ಅವಳಿಗೆ ಸನ್ಮಾನಗಳನ್ನೆಲ್ಲ ಮಾಡಿದ್ದಾರೆ. ಆದ್ರೆ ಬರೇ ಸನ್ಮಾನ ಮಾಡಿದ ಕೂಡಲೇ ಅವಳ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ. ಅದಕ್ಕೆ ನನ್ನದೊಂದು ಮನವಿ ಏನು ಅಂತ ಹೇಳಿದ್ರೆ, ಸಂಘ ಸಂಸ್ಥೆಗಳು ಹಾನರ್ ಮಾಡುವಾಗ ಅಟ್ಲೀಸ್ಟ್ ಒಂದು ಫೈನಾನ್ಷಿಯಲ್ ಹೆಲ್ಪ್ ಅನ್ನ ಅವರಿಗೆ ಮಾಡಬೇಕು. ಅಟ್ಲೀಸ್ಟ್ ಒಂದು 25,000 50,000 ಇಂತ ಒಂದು ಅಮೌಂಟ್ ಅನ್ನ ಅವಳಿಗೆ ಕೊಡುವ ಮೂಲಕ ಆ ರೀತಿ ಹೆಲ್ಪ್ ಮಾಡಿದ್ರೆ ಸಂಘ ಸಂಸ್ಥೆಗಳು, ಸೊ ಅದು ಒಳ್ಳೇದು ಅಂತ ಹೇಳಿಕೊಂಡು. ಅಂದ್ರೆ ನಿಮ್ಮ ಅಂದ್ರೆ ಅವಳಿಗೆ ಸನ್ಮಾನ ಏನ್ ಮಾಡ್ತೇವೆ, ಆ ಸನ್ಮಾನ ಸಾರ್ಥಕ ಆಗ್ಬೇಕಿದ್ರೆ ಅವಳಿಗೆ ಪ್ರೋತ್ಸಾಹ ರೀತಿಯಲ್ಲಿ ಮತ್ತೆ ಫೈನಾನ್ಷಿಯಲ್ ಬೆನಿಫಿಟ್ ಅವಳಿಗೆ ಸಿಗ್ಬೇಕು. ಬರೇ ಸನ್ಮಾನ ಮಾಡಿದ ಕೂಡಲೇ ಈಗ ಅವಳು ನ್ಯಾಷನಲ್ ರೆಕಾರ್ಡ್ ಮಾಡಿ ಬಂದು ಅಂತ ಹೇಳಿಕೊಂಡು ಈಗ ಇಲ್ಲಿ ಸನ್ಮಾನ ಮಾಡ್ತಾರೆ ಕೆಲವು ಸಂಘ ಸಂಸ್ಥೆಗಳು ಕರೆದು ಒಳ್ಳೆ ಕ್ರೀಡಾಪಟುಗಳಿಗೆಲ್ಲ ಸನ್ಮಾನ ಮಾಡ್ತಾರೆ. ನಾನು ಕೇವಲ ಈಜುವನ್ನು ಅಥವಾ ರಚನನ್ನು ಮಾತ್ರ ಹೇಳುವುದಲ್ಲ, ಆದ್ರೆ ಸನ್ಮಾನಗಳನ್ನೆಲ್ಲ ಮಾಡ್ತಾರೆ. ಬರೇ ಸನ್ಮಾನ ಮಾಡಿ ಅವರಿಗೆ ಅದು ಫೈನಾನ್ಷಿಯಲ್ ಬೆನಿಫಿಟ್ ಆಗುದಿಲ್ಲ. ಯಾಕಂದ್ರೆ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಬೇಕು ಅಂತಿದ್ರೆ ಹಣಕಾಸಿನ ಅವಶ್ಯಕತೆ ಬೇಕಾಗ್ತದೆ. ಸೊ ಅದರ ಜೊತೆಗೆ ಫೈನಾನ್ಷಿಯಲ್ ಹೆಲ್ಪ್ ಕೂಡ ಕೊಟ್ರೆ ಉತ್ತಮ ಅಂತ ಹೇಳಿಕೊಂಡು. ಈಗ ಮಂಗಳೂರಿನಲ್ಲಿ ಕೂಡ ಕೆಲವೆಲ್ಲ ಕೇಂದ್ರ ಸರ್ಕಾರದ್ದು ಈಗ NMPT ಆಗಿರ್ಬೋದು ಅಥವಾ ONGC ಅಥವಾ BPCL ಇಂತ ಕೆಲವು ಕಂಪನಿಗಳು, ಹೌದು ನಮ್ಮ SEZ ವಲಯದಲ್ಲಿ ಬಹಳಷ್ಟು ಕಂಪನಿಗಳು ಅಲ್ಲಿ ಸ್ಥಾಪನೆ ಆಗ್ತಾ ಇದ್ದಾವೆ. ಸೊ ಅವರಿಗೆ ಸ್ಥಳೀಯವಾಗಿ ಒಂದಿಷ್ಟು ಹಣ ಸಾಮಾಜಿಕ ವಿಷಯದಲ್ಲಿ ಇಡಬೇಕು ಅಂತ ಇದೆ. ಸೊ ಆ ಹಣವನ್ನ ಇಲ್ಲಿ ವಿನಿಯೋಗಿಸಬಹುದು ಅಂತ, ಅಥವಾ ವಿನಿಯೋಗಿಸುವಂತೆ ಮಾಡ್ಬೇಕು, ಇಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡ್ಬೇಕು ಅನ್ನುವಂಥದ್ದು. ಹೌದು. ಓಕೆ, ಇನ್ನು ರಚನಾ ಅವಳು ನ್ಯಾಷನಲ್ ಅಲ್ಲಿ ಮೆಡಲ್ ಆದ ಸಂದರ್ಭದಲ್ಲಿ ಮೇಯರ್ ಕವಿತಾ ಸನಿಲ್ ಅವರು ಆ ಸಂದರ್ಭದಲ್ಲಿ ಅವಳಿಗೆ ಸನ್ಮಾನ ಮಾಡ್ತಾ ಹೇಳ್ತಾ ಇದ್ರು. ಅಂದ್ರೆ ಅವರು ಕೂಡ ಕ್ರೀಡಾಪಟು, ಆ ಸಂದರ್ಭದಲ್ಲಿ ಹೇಳ್ತಿದ್ರು ಕ್ರೀಡಾಪಟುವಿಗೆ ಎಷ್ಟು ಹಣಕಾಸಿನ ಅವಶ್ಯಕತೆ ಇದೆ ಎನ್ನುವಂತ ಒಂದು ಅವರು ಪರಿಗಣಿಸಿದ್ರು. ಮತ್ತೆ ಆ ಸಂದರ್ಭದಲ್ಲಿ ಅವಳಿಗೆ ಮಹಾನಗರ ಪಾಲಿಕೆಯ ವತಿಯಿಂದ ಸುಮಾರು 25,000 ರೂಪಾಯಿಯ ನಗದನ್ನು ಕೂಡ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಸೊ ಅದೇ ತರ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದೆಲ್ಲ ಬಂದ್ರೆ
ತುಂಬಾ ಒಳ್ಳೇದು ಅಂತ ಹೇಳಿ ನನ್ನ ಅನಿಸಿಕೆ. ಅದೇ ನನಗೆ ಗೊತ್ತಿರುವ ಹಾಗೆ ಅವಳ ಇದು ಅಂದ್ರೆ ಕಾಸ್ಟ್ಯೂಮ್ ಏನಿದೆ ಅದರದ್ದೇ ಇದು 35-40 ಸಾವಿರ ರೂಪಾಯಿ ಆಗ್ತದೆ ಅನ್ನುವಂತ ಮಾಹಿತಿ. ಹೌದು ಸೊ ಅದು ಅಂಥದ್ದೆಲ್ಲ ಭರಿಸಲಿಕ್ಕೆ ಅಂದ್ರೆ ಕೇವಲ ಈಜು ಅಂತ ಹೇಳುವಾಗ ನೀರಿನಲ್ಲಿ ಹಾರಿ ಈಜು ಮಾಡಿ ಬಂದ್ರೆ ಆಗುದಿಲ್ಲ ಅಂತದ್ದು, ಅಂದ್ರೆ ಜನಸಾಮಾನ್ಯರಿಗೆ ಇದರ ಅರಿವು ಇರುವುದಿಲ್ಲ. ಖಂಡಿತವಾಗಿ. ಸೊ ಅದರಿಂದ ಅವಳೇನು ಈಜು ಬರ್ತಾಳೆ, ಅದಕ್ಕೇನು ಖರ್ಚಿದೆ ಅನ್ನುವಂಥ ಮಾಹಿತಿ ಇರ್ತದೆ. ಅದನ್ನ ಮನವರಿಕೆ ಮಾಡಿಕೊಟ್ರೆ ಜನರು ಅದರಲ್ಲಿ ಸಹಕಾರ ಕೊಡೋ ಸಾಧ್ಯತೆ ಇದೆ. ಸೊ ಅದನ್ನ ನಾನು ನಿಮ್ಮ ಹತ್ರ ಕೇಳಿಕ್ ಬರೋದು, ಯಾವುದೆಲ್ಲ ಖರ್ಚು ಹೇಗೆಲ್ಲ ಇರ್ತದೆ ಅಂತ. ಒಂದು, ಅವರಿಗೆ ಒಳ್ಳೆಯ ಫುಡ್ ಬೇಕು, ಅಂದ್ರೆ ನ್ಯೂಟ್ರಿಷಿಯಸ್ ಫುಡ್ ಅವರಿಗೆ ಅಗತ್ಯ ಇದೆ. ಸೊ ಇದನ್ನ ಹೊಂದಿಸ್ಲಿಕ್ಕೆ ಅವರಿಗೆ ಸ್ವಲ್ಪ ಹಣಕಾಸಿನ ಅವಶ್ಯಕತೆ ಇದೆ. ಆಮೇಲೆ ಅವರು ಕಾಂಪಿಟಿಷನ್ಸ್ ಗೆ ಹೋಗುವಾಗ ಆ ಸಂದರ್ಭದಲ್ಲಿ ಅವರು ಫ್ಲೈಟ್ ಅಲ್ಲೆಲ್ಲ ಹೋಗ್ಬೇಕಾಗ್ತದೆ, ಅವರಿಗೆ ರೆಸ್ಟ್ ಬೇಕಾಗ್ತದೆ. ಸೊ ಈ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಅವರದ್ದು ಅವರ ಮನೆಯವರದ್ದು ಕೂಡ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಇಂಥದನ್ನ ಭರಿಸಬೇಕು. ಆಮೇಲೆ ಎಸ್ಪೆಷಲಿ ವಿಮೆನ್ ಸ್ವಿಮ್ಮರ್ಸ್ಗೆ ಕಾಸ್ಟ್ಯೂಮ್ಸ್, ಅದು ತುಂಬಾ ಕಾಸ್ಟ್ಲಿ ಇರುವಂತ ಕಾಸ್ಟ್ಯೂಮ್. ಒಂದಕ್ಕೆ 35,000 ಮೇಲೆ ಇರ್ತದೆ ಕಾಸ್ಟ್ಯೂಮ್, ಒಳ್ಳೆ ಕಾಸ್ಟ್ಯೂಮ್. ಒಳ್ಳೆ ಸ್ವಿಮ್ಮರ್ಸ್ಗಳು ಕನಿಷ್ಠ 6ರಿಂದ 8 ಕಾಸ್ಟ್ಯೂಮ್ ಗಳನ್ನ ಯೂಸ್ ಮಾಡ್ತಾರೆ ಒಂದು ವರ್ಷದಲ್ಲಿ. ಕನಿಷ್ಠ ಪಕ್ಷ 6ರಿಂದ 8 ಕಾಸ್ಟ್ಯೂಮ್, ಒಂದೊಂದು ಕಾಂಪಿಟಿಷನ್ ಗೆ ಒಂದೊಂದು ಕಾಸ್ಟ್ಯೂಮ್ ಬಳಸ್ತಾರೆ ಅವರು. ಆದ್ರೆ ರತನ್ ಅಂತವರಿಗೆ ಅಂತದಕ್ಕೆ ಅಷ್ಟೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಳು ವರ್ಷಕ್ಕೆ 1 ಅಥವಾ 2 ತಗೊಂಡ್ರೆ ಅದೇ ದುಡ್ಡು. ಪ್ರಾಯಶಃ ಅವಳು ಸ್ಟೇಟ್ ಮೀಟಿಗೆ ಹಾಕಿದಂತ ಕಾಸ್ಟ್ಯೂಮ್ ಅನ್ನೇ ಹಾಕಿ ಈಗ ನ್ಯಾಷನಲ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಆದ್ರೆ ಎಷ್ಟೋ ಒಳ್ಳೆ ಸ್ವಿಮ್ಮರ್ಸ್ಗಳು ಸ್ಟೇಟ್ ಅಲ್ಲಿ ಹಾಕಿದಂತ ಕಾಸ್ಟ್ಯೂಮ್ ಪುನೊಮ್ಮೆ ಯೂಸೇ ಮಾಡುದಿಲ್ಲ. ಯಾಕಂದ್ರೆ ಒಂದು 5-6 ಸರ್ತಿ ಯೂಸ್ ಆಗಿರ್ತದೆ, ಅದನ್ನ ಮತ್ತೆ ಪುನಃ ಯೂಸ್ ಮಾಡುದಿಲ್ಲ. ಅವರು ನ್ಯಾಷನಲ್ಸ್ ಗೆ ಹೊಸ ಕಾಸ್ಟ್ಯೂಮ್ ತಗೊಳ್ತಾರೆ. ಆದ್ರೆ ಅಷ್ಟಷ್ಟು ಅಮೌಂಟ್ ಇರುವಂತ ಕಾಸ್ಟ್ಯೂಮ್ ಅನ್ನ ವರ್ಷಕ್ಕೆ ಅಷ್ಟೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ, ಫೈನಾನ್ಷಿಯಲಿ ಸಾಧ್ಯ ಇಲ್ಲ. ಅವಳು ಇರುವಂತ ಸ್ಟೇಟ್ ಮೀಟ್ ಅಲ್ಲಿ ಯೂಸ್ ಮಾಡಿದಂತ ಕಾಸ್ಟ್ಯೂಮ್ ಅನ್ನೇ ಹಾಕಿ ಈ ಒಂದು ಸಾಧನೆಯನ್ನ ಮಾಡಿರುವಂತದ್ದು. ಪ್ರಾಯಶಃ ಹೊಸ ಕಾಸ್ಟ್ಯೂಮ್ ಹಾಕ್ತಿದ್ರೆ ಇನ್ನೂ ಬೆಟರ್ ರಿಸಲ್ಟ್ ಬರ್ತಿತ್ತೋ ಏನು. ಇದನ್ನ ಮತ್ತೆ ಇನ್ನು ರಚನಾ, ಅಂದ್ರೆ ಪುಣೆಯಲ್ಲಿ ನಡೆಯುವ ಕ್ರೀಡಾಕೂಟದ ಬಗ್ಗೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು ಸರ್. ಯಾವ ರೀತಿ ಕ್ರೀಡಾಕೂಟ, ಯಾರು ಆಯೋಜಿಸ್ತಾರೆ, ಇದನ್ನ ಹೇಗೆ ನಡೀತದೆ ಇದು? ಅದು ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾದವರು ಕಂಡಕ್ಟ್ ಮಾಡುವಂತ ಸ್ಪರ್ಧೆ. ಅದು ಯಾವಾಗ್ಲೂ ಸಬ್ ಜೂನಿಯರ್ ಮತ್ತು ಜೂನಿಯರ್ ಮೀಟ್ ಅನ್ನ ಸಪರೇಟ್ ಆಗಿ ಮಾಡ್ತಿದ್ರು. ಆದ್ರೆ ಈ ವರ್ಷ, ಕೆಲವು ವರ್ಷಗಳ ಬಳಿಕ ಈ ವರ್ಷ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಸುಮಾರು 6 ದಿನಗಳ ಕಾಲ ಈ ಕ್ರೀಡಾಕೂಟ, ಸ್ವಿಮ್ಮಿಂಗ್ ಈಜು ಕೂಟ ಜರುಗಲಿಕ್ಕಿದೆ. ಸಬ್ ಜೂನಿಯರ್ ಅಂತ ಹೇಳಿದ್ರೆ ಈ ಬಾರಿ 2008 ಮತ್ತು 9 ಸಬ್ ಜೂನಿಯರ್ ಅಲ್ಲಿ ಗ್ರೂಪ್ 4, ಆಮೇಲೆ ಗ್ರೂಪ್ 3 ಅಲ್ಲಿ 2006 ಮತ್ತು 7, ಹಾಗೆ ಗ್ರೂಪ್ 3 ಅಲ್ಲಿ 2005 ಅಂಡ್ 6 and 7, ಆಮೇಲೆ ಗ್ರೂಪ್ 2 ಅಲ್ಲಿ 4 and 5, ಹಾಗೆ ಗ್ರೂಪ್ 1 ಅಲ್ಲಿ 2001, 2, 3 ಈ ಏಜ್ ಗ್ರೂಪ್ ನವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ 4 ಕೆಟಗರಿಯವರಿಗೆ ವಿವಿಧ ಸ್ಟ್ರೋಕ್ಗಳಲ್ಲಿ, ವಿವಿಧ ಕೆಟಗರಿಗಳಲ್ಲಿ ಸ್ಪರ್ಧೆ ಜರುಗ್ತಾ ಇದೆ ಅಲ್ಲಿ. ವಿಶೇಷವಾಗಿ ಅದು ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾದವರು ಕಂಡಕ್ಟ್ ಮಾಡ್ತಾ ಇರುವಂತದ್ದು. ಆಲ್ ಓವರ್ ಇಂಡಿಯಾದಿಂದ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಹಲವಾರು ರೆಕಾರ್ಡ್ಗಳಾಗಿದೆ. ಸ್ವದೇಶ್ ಮಂಡಲ್ ಅಂತ ಹೇಳಿಕೊಂಡು ಇಲ್ಲಿ ಬೆಂಗಾಲ್ನವನ್ನ ಒಂದು ರೆಕಾರ್ಡ್ ಮಾಡಿದ. ಹಾಗೆ ಕರ್ನಾಟಕದವರ ಸಾಧನೆ ಕೂಡ ಉತ್ತಮ ಇತ್ತು. ಶ್ರೀಹರಿ ನಟರಾಜ್ ಅಂತ ಹೇಳಿಕೊಂಡು 2 ರೆಕಾರ್ಡ್ ಮಾಡಿದ್ರು. ಆಮೇಲೆ ಸುಹಾನ ಭಾಸ್ಕರ್ ಅಂತ ಹೇಳಿಕೊಂಡು ರೆಕಾರ್ಡ್ ಮಾಡಿದ್ರು, ಪೇಪರ್ ಎಲ್ಲ ಬಂದಿದೆ. ಹಾಗೆ ಒಳ್ಳೆ ಸಾಧನೆಗಳು ಆಗ್ತಾ ಇದೆ. ಕರ್ನಾಟಕದ ತಂಡದಿಂದ ಕೂಡ ಒಳ್ಳೆ ಸಾಧನೆ ಆಗ್ತಿದೆ. ಅದಕ್ಕೊಂದು ಆಡ್ ಆಗಿ ನಮ್ಮ ರಚನಾ ಕೂಡ ಒಂದು ರೆಕಾರ್ಡ್ ಅನ್ನ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ವಿನ್ ಆದ ನಂತರ ಅದರ ಜೊತೆಗೆ ಅಲ್ಲಿ ಏಷ್ಯನ್ ಗೇಮ್ಸ್ ಗೆ ಟ್ರಯಲ್ಸ್ ಕೂಡ ಇದು ನಡೀತಾ ಇದೆ. ಅಲ್ಲಿ ಒಳ್ಳೆ ಸಾಧನೆ ಮಾಡಿದವರಿಗೆ ಏಷ್ಯನ್ ಗೇಮ್ಸ್ ಗೆ ಕ್ವಾಲಿಫೈಯಿಂಗ್ ಟೈಮಿಂಗ್ ಕೊಟ್ರೆ ಅವರಿಗೆ ಅದರಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ಮಾಡುವಂತ ಒಂದು ಪ್ರೊಸೆಸ್ ಕೂಡ ಇದೆ ಅಲ್ಲಿ. ಓಕೆ ಸರ್, ಧನ್ಯವಾದ, ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ಓಕೆ, ಥ್ಯಾಂಕ್ ಯು. ಸೊ ತನ್ನ ಸಾಧನೆಯ ಕುರಿತಂತೆ ರಚನಾ ಏನು ಹೇಳ್ತಾರೆ ಅಂತ ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ರಚನಾ ನಮ್ಮ ಸಂಪರ್ಕದಲ್ಲಿದ್ದಾರೆ. ರಚನಾರವರೇ ನಮಸ್ಕಾರ. ನಮಸ್ತೆ. ಈ ಸಂದರ್ಭದಲ್ಲಿ ಏನು ಹೇಳಿಕೆ ಬಯಸ್ತೀರಿ? ಅಂದ್ರೆ ರಾಷ್ಟ್ರೀಯ ಮಟ್ಟದ ಈಜುಕೂಟದಲ್ಲಿ ಭಾಗವಹಿಸಿದ್ದೀರಿ ಮತ್ತು ಭಾಗವಹಿಸಿದ ಮೊದಲ ಹಂತದಲ್ಲೇ ದಾಖಲೆಯನ್ನು ಕೂಡ ನಿರ್ಮಿಸಿದ್ದೀರಿ. ನಿಮಗೆ ಶುಭವನ್ನು ಕೋರ್ತಾ ಇದ್ದೇನೆ, ಶುಭಾಶಯ ಹೇಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳಲಿಕ್ಕೆ ಬಯಸ್ತೇನೆ. ಓಕೆ, ನಿಮ್ಮ ಅಭಿಪ್ರಾಯವನ್ನು ಕೇಳಲಿಕ್ಕೆ ಬಯಸ್ತೇನೆ. ಏನ್ ಹೇಳ್ತೀರಿ? ಅಂದ್ರೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋದು ನಮ್ ಲೋಕರಾಜ್ ಸರ್ ಅಂತ ಇದ್ದಾರೆ. ಅವ್ರು ಯಾಕಂದ್ರೆ ಅವರು ನನ್ನನ್ನ ಬೆಂಗಳೂರಿಗೆ ಕಳಿಸಿದ ಕಾರಣ ನಾನು ಇಷ್ಟು ಸಾಧನೆ ಮಾಡ್ಲಿಕ್ಕೆ ಆಯ್ತು, ಇಲ್ಲದ್ರೆ ಖಂಡಿತವಾಗ್ಲೂ ಅದಾಗ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ಬೆಂಗಳೂರಿನಲ್ಲಿ ಜಯರಾಜ್ ಸರ್ ಮತ್ತೆ ಜಗನ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂತಿದ್ದೇನೆ. ಅವರ ಕೋಚಿಂಗ್, ಅವರ ಇದರಿಂದ ಅವ್ರು ಕೊಟ್ಟ ವರ್ಕೌಟ್, ಅವರ ಕೋಚಿಂಗ್ ನಾನು ಇಷ್ಟು
ಸಾಧನೆ ಮಾಡ್ಲಿಕ್ಕಾಯ್ತು. ಆಮೇಲೆ ಈ ರೆಕಾರ್ಡ್ ಮಾಡ್ಲಿಕ್ಕಾಯ್ತು. ಅವ್ರು 3 ಜನ ಇಲ್ಲದ್ರೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನ್ ನಿಜವಾಗ್ಲೂ ನನ್ನ ಅಪ್ಪ ಅಮ್ಮನ್ ಥ್ಯಾಂಕ್ ಮಾಡ್ತೇನೆ. ಓಕೆ. ಅವರಷ್ಟು ಹಣ ಕೊಟ್ಟು ಎಲ್ಲ ಮಾಡಿದ್ದಾರೆ. ಅವ್ರು ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ನಾನು ಮಾಡ್ಲೇಬೇಕಾಯ್ತು, ಸೊ ಮಾಡಿದೆ. ಓಕೆ. ಈಗ ಅಂದ್ರೆ ನೀವು ಎಷ್ಟೆಲ್ಲ ಜನರನ್ನ, ನಿಮ್ಮ ತರಬೇತಿದಾರರನ್ನ ಅಥವಾ ನಿಮ್ಮ ತಂದೆ ತಾಯಿಯನ್ನ ಎಲ್ಲರನ್ನೂ ನೆನೆಸಿಕೊಂಡ್ರಿ. ಅದರ ಹೊರತಾಗಿ ಇನ್ನಷ್ಟು ಸಾಧನೆ ಮಾಡಬೇಕಾದ ಅವಶ್ಯಕತೆ ಇದೆ. ಈಗ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅಂದ್ರೆ ಸರ್, ಇನ್ನಷ್ಟು ಸಾಧನೆ ಮಾಡ್ಲಿಕ್ಕೆ ನೀವು ಮತ್ತೆ ತರಬೇತಿ ಪಡಿಬೇಕು, ಅದಕ್ಕೆ ಸಿದ್ಧರಾಗಿದ್ದೀರಾ? ಆಕ್ಚುಲಿ ಇವಾಗ ಮಂಗಳೂರಿನಲ್ಲಿ ಇದ್ರೆ ಸ್ವಲ್ಪ ಕಷ್ಟ. ಆದ್ರೆ ಕೂಡ ನನ್ಗೆ ಎಷ್ಟು ಕೈಲಾಗ್ತದೋ ಅಪ್ಪ ನಂಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ ನಾನು ಅಷ್ಟೇ, ಅವ್ರಕ್ಕಿಂತ ಮೀರಿ ನನ್ನ ಪರಿಶ್ರಮವನ್ನು ಮೀರಿ ನಾನು ಮಾಡ್ತೇನೆ. ಓಕೆ, ಅಷ್ಟೇ ಹೇಳ್ಬೋದು. ಈಗ ಅಂದ್ರೆ ನೀವು ನಾವೀಗಾಗಲೇ ಲೋಕರಾಜ್ರ ಹತ್ರ ಮಾತಾಡಿದ್ವಿ. ಮಂಗಳೂರಿನಲ್ಲಿ ಇದ್ರೆ ತರಬೇತಿ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಈ ಮಟ್ಟದ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕಾದ ಸಾಧನೆ ಮಾಡುವಂತ ಹುಡುಗಿ. ಸೊ ಅದಕ್ಕಾಗಿ ಅವರು ಬೆಂಗಳೂರಿನಲ್ಲೇ ತರಬೇತಿ ಪಡೆಯಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇದ್ರು. ಸೊ ಈಗ ನೀವು ಬೆಂಗಳೂರಿನಲ್ಲಿ ತರಬೇತಿ ಪಡೆಯುವ ಸ್ಥಿತಿಯಲ್ಲಿ ಇದ್ದೀರಾ, ಹೇಗೆ? ಅದು ಅಂದ್ರೆ ಅವ್ರು ಆಕ್ಚುಲಿ ಯಾಕಂದ್ರೆ ಒಂದೇ 6 ಲೇನ್ ಪೂಲ್ ಅಲ್ಲಿ 3 ಕ್ಲಬ್ ಆಗ್ತದೆ. ಸೊ ಅವ್ರು ಒಂಥರ ಕರೆಕ್ಟ್ ಆಗಿ ಇದೆ ಇರ್ತದೆ. ಯಾಕಂದ್ರೆ ಎಂತ ಆದ್ರೆ, ಯಾಕಂದ್ರೆ ಅಲ್ಲಿ 1-2 ಲೇನ್ ಅಲ್ಲಿ 70-80 ಮಕ್ಕಳು, ಅದು ಎಲ್ಲಾ ಸ್ಪೀಡ್ ಅವ್ರನ್ನ ಒಟ್ಟಿಗೆ ಹಾಕಿದಾದ್ರೆ ಒಂಥರ ಸಜ್ಜಿಗೆ ಬಜ್ಜಿಗೆ ಮಾಡಿದಾಗ ಆಗ್ತದೆ. ಆಮೇಲೆ ನಮ್ಗೆ ಕರೆಕ್ಟ್ ಸ್ಪೀಡ್ ಸಿಗೋದಿಲ್ಲ. ಆಮೇಲೆ ಅವ್ರು ಬರೋ ತನಕ ವೇಟ್ ಮಾಡ್ಬೇಕು. ಆಮೇಲೆ ತುಂಬಾ ಪ್ರಾಬ್ಲಮ್ಸ್ ಇರ್ತದೆ ಅಲ್ಲಿ. ಸೊ ಬೆಂಗಳೂರಿಗೆ ಬಂದ್ರೆ ಮಾಡ್ಬೋದು, ಬೆಂಗಳೂರಿಗೆ ಬಂದ್ರೆ ಮಾಡ್ಬೋದು. ಸರಿ. ಹಾಗಿರುವಾಗ ನಿಮಗೆ ಮೇನ್ ಸಪೋರ್ಟ್ ಬೇಕಾದ್ರೆ ನನ್ನ ಅಪ್ಪ ಅಮ್ಮ, ಅವರಿಬ್ರು ಬಂದ್ರೆ ಬೆಂಗಳೂರಿಗೆ ನಾನು 100% ಮಾಡ್ತೇನೆ ಅಷ್ಟೇ. ಅವರಿಬ್ರು ಬಂದ್ರೆ ಅಂದ್ರೆ ಅವರಿಗೆ ಈಗ ಆದಾಯದ ಮೂಲ ಅಂತ ಬೆಂಗಳೂರಿನಲ್ಲಿ ಇದ್ರೆ ಖಂಡಿತವಾಗ್ಲೂ ಬರ್ತಾರೆ ಅಲ್ವಾ ಅವರು? ಹೌದು. ಆದ್ರೆ ಅಪ್ಪನಿಗೆ ಸ್ವಲ್ಪ, ಯಾಕಂದ್ರೆ ಮಂಗಳೂರಿನಲ್ಲಿ ಅವ್ರು 25 years ಇದು ಮಾಡಿದ್ದಾರೆ ಅಂತ ಸರ್ವಿಸ್ ಆಗಿದೆ ಅವ್ರದ್ದು ಡ್ರೈವಿಂಗ್ ನಲ್ಲಿ. ಸೊ ಅಲ್ಲಿ ಬಂದು ಮತ್ತೆ ಪುನಃ ಹೊಸ ಶುರು ಮಾಡಿ ಹೊಸ ರೂಟ್ ಎಲ್ಲ ತಗೊಂಡು ಬರುವಾಗ ಅಂದ್ರೆ ಕಷ್ಟ ಆಗ್ತದೆ ಅಂತ ಅವರ ಇದು. ಅವರು ಇಂತ ಫಸ್ಟ್ ಆಲ್ರೆಡಿ ಅವರು 25 years ಮಂಗಳೂರಿನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಕರೆಕ್ಟ್ ಎಲ್ಲೆಲ್ಲಿ ಹೋದ್ರು ಅವ್ರಿಗೆ ಕರೆಕ್ಟ್ ಗೊತ್ತು, ಎಲ್ಲಿ ಹೇಗೆ ಹೋಗ್ಬೇಕು, ಎಷ್ಟು ಕೊಡ್ಬೇಕು ಅಂತೆಲ್ಲ. ಸೊ ಇಲ್ಲಿ ಬೆಂಗಳೂರಿಗೆ ಹೋದ್ರೆ ಹೊಸ ಅದನ್ನ ಕಲಿಬೇಕು, ಇಲ್ಲಾಂದ್ರೆ ಓಲಾ ಅಥವಾ ಊಬರಿಗೆ ಸೇರ್ಕೊಳ್ಬೇಕು. ಅದು ಹಗ್ಲು ರಾತ್ರಿ ಅಂತೆ ಮಧ್ಯರಾತ್ರಿ ಎಲ್ಲ ಹೋಗ್ಬೇಕು. ಮತ್ತೆ ಈಗಾಗ್ಲೇ ಅವ್ರಿಗೆ 50 ಆಗಿದೆ. ಮತ್ತೆ ಪುನಃ ಅಲ್ಲಿ ಹಗ್ಲು ರಾತ್ರಿ ಎಲ್ಲ ದುಡ್ಡು ಯಾಕೆ ಸುಮ್ಮನೆ ಅಂತ, ಆರೋಗ್ಯ ಹಾಳು ಮಾಡ್ಕೊಳ್ಬಾರ್ದು ಅನ್ನುವಂತ ಕಾಳಜಿ ನಿಮ್ಮದು ಮತ್ತು ಅವರದು. ಓಕೆ. ಅದರ ಜೊತೆಯಲ್ಲಿ ನಾವೀಗ ಅಂದ್ರೆ ನಿಮ್ಮ ಸಾಧನೆಯನ್ನ ಕಂಡಾಗ ನಿಮಗೆ ಪ್ರೋತ್ಸಾಹದ ಅವಶ್ಯಕತೆ ಇದೆ ಮತ್ತು ನಿಮ್ಮನ್ನ ಪ್ರೋತ್ಸಾಹಿಸಬೇಕಾದ ಅನುಕೂಲ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಈ ದಿಸೆಯಲ್ಲಿ ನೀವು ನಿಮ್ಮ ಯಾವುದಾದ್ರು ಸಂಘಟನೆಯನ್ನ ಕೋರುವ ಇದನ್ನ ಹೊಂದಿಕೊಂಡಿದ್ದೀರಾ, ಹೇಗೆ? ಅಲ್ಲ, ನಾವು ಸಂಘಟನೆಯನ್ನ ಕೇಳಿದ್ದೇವೆ. ಆದ್ರೆ ನಾವು ಯಾರಿಂದ ನನ್ಗೆ ಅಪ್ಪ ಅಂತ ಸ್ಪಾನ್ಸರ್ಶಿಪ್ ಸಿಕ್ತದೆ ಅಂತ ನೋಡ್ತೀನಿ. ಯಾಕಂದ್ರೆ ಮೇನ್ಲಿ ನನ್ಗೆ ಕಾಂಪಿಟೇಷನ್ ಗೆ ಬೇಕಾದದ್ದು ನೀ ಸ್ಕಿನ್. ಅಂದ್ರೆ ಅದೇ ಒಂದು ನೀ ಸ್ಕಿನ್ ಗೆ ಆಲ್ಮೋಸ್ಟ್ ಲಾಸ್ಟ್ ಇಯರ್ 25,000 ಇತ್ತು. ಈಗ ಮತ್ತೆ ಪುನಃ 3,500 ಜಾಸ್ತಿ ಆಗಿ ಈಗ 28,000 ಆಗಿದೆ. ಸೊ ಅದು ಪ್ರತಿ ಇಯರ್ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು. ಆಮೇಲೆ ಅದು ಪರ್ ಇಯರ್ ಅಟ್ ಲೀಸ್ಟ್ 3 to 4 ಕಾಸ್ಟ್ಯೂಮ್ಸ್ ಬೇಕೆ. ಯಾಕಂದ್ರೆ ಪ್ರತಿ ಹತ್ರ ಒಂದೊಂದು ಮೀಟ್ ಅಥವಾ 15 days ನ್ಯಾಷನಲ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇದ್ದೇ ಇರ್ತದೆ. ಸೊ ಅದಕ್ಕೆ ಬೇಕು. ಸೊ ಅಪ್ಪ ಇದ್ರಲ್ಲಿ ಹೇಗೆ ಮಾಡುದು ಅಂತ ಆಮೇಲೆ ಯಾರ ಹತ್ರ ಅಂದ್ರೆ ಅವ್ರ ಹತ್ರ ಕೇಳಿಕ್ಕೆ ಸರಿ, ನಾವೇ ಕೇಳಿ ಆಮೇಲೆ ಅವ್ರು ಕೊಡದಿದ್ರೆ ನನ್ಗೆ ಒಂಥರ ಆಗ್ತದೆ. ಅವ್ರ ವಿಷಯ ನಾವ್ ಕೇಳಿ ಮತ್ತೆ ನಮ್ಗೆ ಒಂಥರ ಮುಖ ಇರುದಿಲ್ಲ, ಮತ್ತೆ ಪುನಃ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಆಗಲ್ಲ. ಹಾಗೆ ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ ನೀವು. ಸೊ ಇಲ್ಲಿ ಲೋಕರಾಜರವರು ಒಂದು ಮಾಹಿತಿಯನ್ನು ಕೊಟ್ಟರು, ಅಂದ್ರೆ ನಿಮ್ಮ ಜಾತೀಯ ಸಂಘಟನೆ ಪ್ರಬಲವಾಗಿದೆ. ಸೊ ಅದಕ್ಕಾಗಿ ನೀವು ಅವರನ್ನ ಆ ಮೂಲಕ ಏನಾದ್ರು ಸಹಾಯ ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತದೊಂದು ಪ್ರಯತ್ನ ಏನಾದ್ರು ಆಗಿದೆಯಾ? ಅಂದ್ರೆ ಬ್ರಾಹ್ಮಣ ಸಮಾಜದವರು ನಿಮಗೆ ಸಹಾಯ ಮಾಡ್ಲಿಕ್ಕೆ ಬ್ರಾಹ್ಮಣ ಸಮಾಜದವರು ಈಗ ಯಾವುದು ಕೂಟಮ ಜಗತ್ತು ಇದೆಯಲ್ಲ, ಅಲ್ಲಿ ಕೂಟಮ ಜಗತ್ತು ಅಲ್ಲ ಸಾರಿ ಅಶೋಕ್ ನಗರದಲ್ಲಿ ಒಂದು ಸಂಘ ಉಂಟು. ಅಲ್ಲಿ ಒಂದ್ ಸ್ವಲ್ಪ ಲಾಸ್ಟ್ ಇಯರ್ ಒಂದು 5,000 ಕೊಟ್ಟಿದ್ರು ಅಷ್ಟೇ. ಅವರು ಅಷ್ಟೇನ್ ಮಾಡುದಿಲ್ಲ. ಆದ್ರೆ ನಾವು ನಮ್ ಫ್ಯಾಮಿಲಿ ಸಹ ಒಂಥರ ಹಾಗೆ ಉಂಟಲ್ವಾ, ಸೊ ಒಂಥರ ಆಗ್ತದೆ, ಯಾಕೋ ಗೊತ್ತಿಲ್ಲ, ಮುಜುಗರ ಆಗ್ತಾ ಇದೆ ನಿಮಗೆ, ಕೇಳಲಿಕ್ಕೂ ಮುಜುಗರ ಆಗ್ತದೆ. ಅಂದ್ರೆ ಅವರಾಗಿ ಅವರು ನಿಮ್ಮ ಸಾಧನೆಯನ್ನು ಗುರುತಿಸಿ ಕೊಟ್ರೆ ಬಹಳ ಸಂತೋಷ ಆಗ್ತದೆ. ಅವ್ರು ಕೊಡ್ಲಿ ಅಂತ
ನಾವು, ಆದ್ರೆ ಅವ್ರು ಕೊಡುದಿಲ್ಲ. ಕೊಡೋದಿಲ್ಲ. ಸೊ ಅಂತದ್ದೊಂದು ಅಂದ್ರೆ ಒಬ್ಬ ಕ್ರೀಡಾಪಟು ಒಂದು ಕಡೆ ಸಾಧನೆ ಮಾಡಬೇಕು, ಇನ್ನೊಂದು ಕಡೆ ಬೇಡಿಕೆಯನ್ನು ಇಡಬೇಕು, ಇದು ಬಹಳ ಕಷ್ಟದ ಸಂದರ್ಭ ಅಂತ ಅನಿಸ್ತದೆ. ಓಕೆ, ಆದ್ರೆ ಯಾರ್ದಾದ್ ಬಂದ್ರೆ ತುಂಬಾ ಒಳ್ಳೇದು ಆಕ್ಚುಲಿ, ಆದ್ರೆ ಯಾರ್ದು ಬರುದಿಲ್ಲ. ಸೊ ಅಪ್ಪನೇ ನೋಡ್ಬೇಕೆಲ್ಲದನ್ನು. ಓಕೆ ಓಕೆ ಓಕೆ. ಅಂದ್ರೆ ನಿಮ್ಮ ತಂದೆಯ ದುಡಿಮೆ ಒಂದು ಕಡೆ ಮತ್ತು ತಾಯಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಸೊ ಅವರ ಬಗ್ಗೆ ನಿಮ್ಮ ಮಾತು ಅಭಿಪ್ರಾಯ ಏನು ಅಂತ? ಅಪ್ಪ ಆಕ್ಚುಲಿ ನಿಜವಾಗ್ಲೂ ಗ್ರೇಟ್. ಯಾಕಂದ್ರೆ ಅವ್ರು ಇದ್ರಲ್ಲಿ ನನ್ನನ್ನು ಈ ಲೆವೆಲ್ಗೆ ತಂದ ನಿಜವಾಗ್ಲೂ ಅವ್ರು ಗ್ರೇಟ್. ಆಮೇಲೆ ಅಮ್ಮನಿಗೂ ಸಹ ಸ್ವಲ್ಪ ಪ್ರಾಬ್ಲಮ್ ಉಂಟು, ಬ್ಯಾಕ್ ಪೇನ್ ಉಂಟು ಅವರಿಗೆ. ಅದ್ರಲ್ಲೂ ಸಹ ಅವರು ಅಪ್ಪನ್ನ ಮಂಗಳೂರಿನಲ್ಲಿ ಬಿಟ್ಟು ಆಮೇಲೆ ನನ್ನೊಟ್ಟಿಗೆ 3 months ಲಾಸ್ಟ್ ಇಯರ್ ಕೂಡ ಮತ್ತೆ ಈ ಇಯರ್ ಕೂಡ ಬೆಂಗಳೂರಲ್ಲಿ ಇರೋದು. ನಿಜವಾಗ್ಲೂ ಅವರಿಬ್ರು ಗ್ರೇಟ್. ಅವ್ರಿದ್ರಲ್ಲಿ ಅವ್ರು ಅಷ್ಟು ಮಾಡುವಾಗ ನಾನು ಮಾಡ್ಲೇಬೇಕಲ್ವಾ ಸರ್? ಓಕೆ ಓಕೆ ಓಕೆ. ರಚನಾ ಅವರೇ, ನಿಮ್ಮ ಸಾಧನೆಗೆ ಮತ್ತೊಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತೊಮ್ಮೆ. ಅದಕ್ಕಾಗಿ ಈವರೆಗೆ ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಕ್ಕಾಗಿ ನಿಮ್ಮ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಓಕೆ, ನಾವು ರಚನಾ ಅವರೊಂದಿಗೆ ಮಾತನಾಡಿದ್ವಿ, ಲೋಕರಾಜರೊಂದಿಗೆ ಮಾತನಾಡಿದ್ವಿ. ಸಾಕಷ್ಟು ಸಾಧನೆ ಮಾಡಿದ ರಚನಾ ನಮ್ಮ ನಡುವೆ ಇದ್ದಾಳೆ. ಸೊ ಅವಳಿಗೆ ಸಹಾಯದ ಅವಶ್ಯಕತೆ ಇದೆ. ಯಾಕಂದರೆ ರಾಷ್ಟ್ರೀಯ ಮಟ್ಟದ ಸಾಧನೆ ಅವಳು ಕಷ್ಟದ ನಡುವೆ ಮಾಡಿರುವುದದ್ದು. ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಲಿಕ್ಕೆ ಅಣಿಯಾಗಬೇಕಾದ್ರೆ ಇಲ್ಲಿ ಸಂಘ ಸಂಸ್ಥೆಗಳು ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ.